ಮಂಗಳೂರಿನ ಬಂಗ್ರಕುಳೂರಿನಲ್ಲಿ ಇಂದು ಮುಂಜಾನೆ ಗೋವುಗಳನ್ನು ತಲವಾರು ತೋರಿಸಿ ದರೋಡೆಗೈದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಶ್ವ ಹಿಂದೂ ಪರಿಷತ್ ಮುಖಂಡರು ದನದ ಮಾಲಕನ ಮನೆಗೆ ಭೇಟಿಯನ್ನು ನೀಡಿ ಧೈರ್ಯವನ್ನು ತುಂಬಿದರು. ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಸಂಘದ ಪ್ರಮುಖರು ಬಂಗ್ರಕುಳೂರಿನ ನಿವಾಸಿಯಾಗಿರುವಂತಹ ಉಮೇಶ್ ಮಲರಾಯ ಸಾನರಿಗೆ ಸೇರಿದ ದನಗಳನ್ನು ತಲವಾರು ತೋರಿಸಿ ದರೋಡೆ ಮಾಡಿದ್ದಾರೆ. 24 ಗಂಟೆಯ ಒಳಗಾಗಿ ಆರೋಪಿಗಳನ್ನು ಬಂಧಿಸಿ ದನಗಳನ್ನು ವಾರಸುದಾರರಿಗೆ ಒಪ್ಪಿಸದೇ ಇದ್ದಲ್ಲಿ ಕಾವೂರು ಠಾಣೆಯ ಎದುರು ನಾಳೆ ಪ್ರತಿಭಟನೆಯನ್ನು ನಡೆಸಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದರು. ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ಶಿವಾನಂದ ಮೆಂಡನ್, ವಿಭಾಗ ಸಂಯೋಜಕ ಭುಜಂಗ ಕುಲಾಲ್, ಜಿಲ್ಲಾ ಸಂಯೋಜಕ ಪುನೀತ್ ಅತ್ತಾವರ, ಜಿಲ್ಲಾ ಗೋರಕ್ಷಕ ಪ್ರಮುಖರಾದ ಪ್ರದೀಪ್ ಪಾಂಪ್ವೆಲ್ ಮತ್ತು ಪವಿತ್ರ ಕೆರೆಬೈಲು ಉಪಸ್ಥಿತರಿದ್ದರು.